ನಮಸ್ಕಾರ ವೀಕ್ಷಕರೇ, ಸುದ್ದಿಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂತಹ ಕೈಲಾಸನಾಥ ಪರಶಿವನು ಪುತ್ತೂರಿನ ಪುಣ್ಯ ಮಣ್ಣಿನಲ್ಲಿ ಲಿಂಗರೂಪಿಯಾಗಿ ನೆಲೆ ನಿಂತು ತನ್ನ ಕಣ್ಗಾಪಿನಲ್ಲಿರುವಂತಹ ಭಕ್ತ ವೃಂದವನ್ನ ಹರಸುತ್ತಿದ್ದಾನೆ, ಆಶೀರ್ವದಿಸುತ್ತಿದ್ದಾನೆ, ಪೊರೆಯುತ್ತಿದ್ದಾನೆ. ಇದೀಗ ಏಪ್ರಿಲ್ ತಿಂಗಳು ಅಂತಂದ್ರೆ ಪುತ್ತೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡುವಂತಹ ತಿಂಗಳು. ಯಾಕಂದ್ರೆ ಪುತ್ತೂರಿನ ಪುರದೊಡೆಯ ಮಹತೋಭರ ಮಹಾಲಿಂಗೇಶ್ವರ ದೇವರ ಜಾತ್ರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳುವಂತಹ ತಿಂಗಳು. ಇನ್ನೇನು ಏಪ್ರಿಲ್ ಆರಂಭವಾದ ದಿನದಿಂದ ದಿನಗಣನೆ ಜಾತ್ರಾ ಸಂಭ್ರಮಕ್ಕೆ ಆರಂಭವಾಗಿತ್ತು. ಕ್ಷಣಗಣನೆ ಮುಗಿದಿದೆ. ಇದೀಗ ಈ ದಿನ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಧ್ವಜಾರೋಹಣ ನಡೆದು ಅತ್ಯಂತ ಯಶಸ್ವಿ ಆರಂಭವನ್ನ ಕಂಡಿದೆ. ಈ ಒಂದು ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಗಣ ದೇವಾಲಯದಲ್ಲಿ ಸೇರಿದ್ದಾರೆ. ಬನ್ನಿ, ನಮ್ಮ ಭಕ್ತಾದಿಗಳ ಮನದ ಇಂಗಿತಗಳೇನು, ಪುತ್ತೂರಿನಲ್ಲಿ ಮನೆ ಮಾಡಿರುವಂತಹ ಸಂಭ್ರಮ ಯಾವ ರೀತಿಯಾಗಿದೆ ಎಲ್ಲ ಕೇಳ್ಕೊಂಡ್ಬರೋಣ. ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಪುತ್ತೂರಿನ ಮಾಣಿಯಿಂದ. ಈಗ ಧ್ವಜಾರೋಹಣದ ಸಂದರ್ಭದಲ್ಲಿ ಇದ್ರ ನೀವು? ಓಕೆ, ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ರು. ಏನಿತ್ತು ಇವತ್ತು ಎಷ್ಟು ಸ್ಪೆಷಲ್ ಅಂತ ಅನಿಸ್ತು? ಸ್ಪೆಷಲ್ ಅಂದ್ರೆ ಕೊಡಿಮಾರ ದೇವರದು ಭಾರಿ ವಿಶೇಷ. ಯಾಕಂದ್ರೆ ಈ ಜಾತ್ರೆ ಸಮಯದಲ್ಲಿ ದೇವರಲ್ಲಿ ನಾವು ಏನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದೆಲ್ಲ ಸಕ್ಸಸ್ ಆಗ್ತದೆ. ಯಾಕಂದ್ರೆ ಯಾವ್ದು ಇದಿಲ್ಲ, ಒಳ್ಳೆ ಎಲ್ಲರೂ ಬಾಂಧವರು, ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ದೇವರನ್ನು ಸೇವೆ ಮಾಡುದು ನಮ್ಮೊಂದು ಧರ್ಮ. ಅದನ್ನು ಉಳಿಸಿಕೊಂಡು ಬರುವುದು ನಮ್ಮೊಂದು ಕರ್ತವ್ಯ. ನೀವು ಎಷ್ಟು ಭಕ್ತಿ ಪರವಶರಾಗಿದ್ದೀರಿ, ಎಷ್ಟು ಸಂಭ್ರಮದಲ್ಲಿದ್ದೀರಿ? ನಾನು ತುಂಬಾ ಸಂಭ್ರಮದಲ್ಲಿದ್ದೇನೆ ಮೇಡಮ್. ಯಾಕಂದ್ರೆ ದೇವರದೊಂದು ಉತ್ಸವ ಆಗುತ್ತದೆ, ಭಾರಿ ಖುಷಿ. ಮನೆಗಳಲ್ಲಿ ವಿಶೇಷ ಕಾರ್ಯಕ್ರಮ ಯಾವುದು ಇದಿಲ್ಲದೆ ಭಕ್ತಿಯಿಂದ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ. ಹೌದೌದು, ಮನೆಗಳಲ್ಲಿ ಸಂಭ್ರಮ, ಮನೆಗಳಲ್ಲಿ ಸಂಭ್ರಮ. ಅದೊಂದು ಉತ್ಸವ ಒಂದು ನಾಡದು ದೇವರ ಜಲಕ್ಕೆ ಹೋಗಿ ಬರುವವರಿಗೆ ಉತ್ಸವ, ಎಲ್ಲರಿಗೂ ಒಂದು ಇಂಟ್ರೆಸ್ಟ್. ಹಬ್ಬದ ವಾತಾವರಣ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾನು ಬ್ಯಾಂಗ್ಳೂರಿಂದ, ಹುಟ್ಟಿದ್ದು ಪುತ್ತೂರಲ್ಲೇ. ಈ ಪುತ್ತೂರು ಜಾತ್ರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಯಾಕಂದ್ರೆ ಅಷ್ಟು ಟ್ರೆಡಿಷನಲ್ ಆಗಿ ನಡೆಯುತ್ತೆ. ಇವತ್ತು ಕೊಡಿ ಏರುವಂತಹ ಸಂಭ್ರಮ, ನಾವು ಜಾತ್ರೆಗೆ ಎದುರು ನೋಡ್ತಾ ಇರುವಂತಹ ಕ್ಷಣದಲ್ಲಿ ಇವತ್ತು ಒಂದು ಅದ್ಭುತ ಆರಂಭ ಕಂಡಿದ್ದೇವೆ ನಾವು ಜಾತ್ರಾ ಮಹೋತ್ಸವಕ್ಕೆ. ಈ ಕ್ಷಣದಲ್ಲಿ ನೀವು ಇಲ್ಲಿದ್ದೀರಿ, ಇದಕ್ಕೆ ಅಂತ ಬಂದ್ರ? ಆಕ್ಚುಲಿ ಅದು ಕೋಯಿನ್ಸೈಡ್ ಆಗಿ ಬಂದಿದ್ದು. ನಾನು ಆಕ್ಚುಲಿ ಬಂದಿರೋದು ನಾನು ಬೇರೆ ಫಂಕ್ಷನ್ ಗೆ. ಬಟ್ ಯಾವತ್ತೇ ನಾನು ಪುತ್ತೂರಿಗೆ ಬಂದ್ರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಫಸ್ಟ್ ಗೆ ಬರ್ತೀನಿ, ಪೂಜೆ ಎಲ್ಲ ಮಾಡಿಸಿ ಮತ್ತೆ ಉಳಿದಿರ ಕಾರ್ಯ ಎಲ್ಲ ಮಾಡ್ತೀನಿ. ಜಾತ್ರೆ ಅಂತಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ಪುತ್ತೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಸಂಭ್ರಮ ಮನೆ ಮಾಡತ್ತೆ. ಯಾಕಂದ್ರೆ ನಮ್ಮ ಪುತ್ತೂರಿನವರೇ ಹಾಗೆ ಅಲ್ವಾ? ಹೌದೌದು, ನಾನು ಪುತ್ತೂರಲ್ಲೇ ಹುಟ್ಟಿದ್ದು, ಪುತ್ತೂರಿನ ಮುತ್ತು ಅಲ್ಲ ನಾನು. ಅದಕ್ಕೆ ಬರ್ತೀರಾ ಪ್ರತಿ ಸಲ ಜಾತ್ರೆಗೆ? ಹೌದೌದು, ಖಂಡಿತ ಮಿಸ್ ಮಾಡಲ್ಲ ನೀವು. ಹೌದೌದು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಯಾವ ಊರು? ನಮ್ದು ಪುತ್ತೂರೇ. ಪುತ್ತೂರಲ್ಲಿ ಎಲ್ಲಿ? ಬಾರಿಕೆ ಜೈನ್ ಹೌಸ್. ಓಕೆ ಓಕೆ ಸರ್, ಪುತ್ತೂರಲ್ಲಿ ಜಾತ್ರೆಗೆ ನಾವೇನೆದ್ರು ನೋಡ್ತಾ ಇದೀವ. ಇನ್ನು ಜಾತ್ರೆಗೆ ಇವತ್ತು ಕೊಡಿ ಏರಿ ಆಗಿದೆ, ಜಾತ್ರೆ ಆರಂಭಗೊಂಡಿದೆ. ಎಷ್ಟು ಖುಷಿಯಲ್ಲಿದೆ? ತುಂಬಾ ಖುಷಿ ಆಗ್ತದೆ. ಇದನ್ನೇ ನಾವು ಕಾಯ್ತಿದ್ದೆ, ವರ್ಷ ಹೇಗೆ ಬರ್ತದೆ ಜಾತ್ರೆ, ಹೇಗೆ ಬರ್ತದೆ ಕಾಯ್ತಾ ಇರ್ತೀವಿ. ಒಂದು ಜಾತ್ರೆ ಮುಗಿಸಿದ ಮತ್ತೆ ಮುಂದಿನ ಜಾತ್ರೆಗೆ ಎದುರು ನೋಡ್ತಾ ಇರ್ತೇವೆ ಅಲ್ವಾ? ಓಕೆ, ಎಷ್ಟು ಖುಷಿಯಲ್ಲಿದ್ದಾರೆ ನಿಮ್ಮ ಮನೆ ಮಂದಿ ಎಲ್ಲ? ಎಷ್ಟು ಸಂಭ್ರಮದಲ್ಲಿದ್ದಾರೆ? ತುಂಬಾ ಸಂಭ್ರಮ. ಈ ಸಲ ಪಟಾಕಿ ಎಲ್ಲ ವಿಜೃಂಭಣೆ, ಬೇರೆ ಬೇರೆ ಐಟಮ್ ಎಲ್ಲ ಉಂಟು. ಹಾಗೆ ಖುಷಿಯಲ್ಲಿದ್ದೇವೆ. ಒಟ್ಟು ಮಕ್ಕಳೆಲ್ಲ ಬರ್ಲಿಕ್ಕೆ ಇದ್ದಾರೆ, ಬೇರೆ ನೆಂಟರೆಲ್ಲ ಬರ್ತಾ ಇದ್ದಾರೆ. ಪರವರಿಂದ ಫಾರಿನ್ ಎಲ್ಲ ಬರ್ತಾ ಇದ್ದಾರೆ. ಫಾರಿನ್ ಇಂದ ಬರ್ತಾ ಇದ್ದಾರೆ ಜಾತ್ರೆಗೆ. ಅಂದ್ರೆ ನಮ್ಮ ಜಾತ್ರೆನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಮ್ಮ ರಿಲೇಷನ್ ಎಲ್ಲ ಬರ್ತಾರೆ. ಹೌದಾ? ಜಾತ್ರೆಗೆ ಬರ್ತೇವೆ. ಜಾತ್ರೆಗೆ ಬರ್ತಾರೆ. ಪ್ರತಿ ವರ್ಷ ಬರ್ತಾರಾ? ಪ್ರತಿ ವರ್ಷ ಬರ್ತಾರೆ. ಹಾಗಾದ್ರೆ ನಿಮ್ಮ ಮನೇಲಿ ದೊಡ್ಡ ಸಂಭ್ರಮ. ಹೌದು, ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಧ್ವಜಾರೋಹಣ ಇನ್ನೇನು ಯಶಸ್ವಿಯಾಗಿ ನಡೆದಿದೆ. ಮೇಡಮ್ ಬಾರಿ ಭಕ್ತಿ ಪರವಶರಾಗಿ ಕೂತಿದ್ದಾರೆ. ಮೇಡಮ್ ಎಲ್ಲಿಂದ ಬಂದಿದ್ದೀರಿ? ನಾವು ಕಬಕದಿಂದ ಬಂದಿದ್ದೀರಿ. ಅವಾಗ್ಲೇ ಮುಗೀತು ಧ್ವಜಾರೋಹಣ, ಆದ್ರೂ ತುಂಬಾ ಆವಾಗ್ಲೇ ಬಂದಿದ್ದೇನೆ ನಾನು ನೋಡ್ಬೇಕು ಅಂತ, ಕುತೂಹಲದಿಂದಲೇ. ಪ್ರತಿ ಸಲ ಬರ್ತೀರಾ ಮೇಡಮ್? ಹೌದು, ನಾನೀಗ 2-3 ವರ್ಷದಿಂದ ಇದ್ದೇನೆ. ನಾನು 2 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೇನೆ. ಯಾಕಂದ್ರೆ ಮೊದ್ಲು ನಾನು ಬೆಂಗಳೂರ್ಲಿದ್ದೆ, ಮೊಮ್ಮಕ್ಕಳನ್ನ ನೋಡಿಕೊಂಡು. ಹಾಗೆ ಪುತ್ತೂರ್ನವರೇನಾ? ಪುತ್ತೂರ್ನವರೇ. ಹೌದು. ಬ್ಯಾಂಗ್ಳೂರಲ್ಲಿ ಇದ್ದಾಗ ಎಷ್ಟು ಮಿಸ್ ಮಾಡ್ತಾ ಇದ್ದೆ? ತುಂಬಾ ಮಿಸ್ ಮಾಡ್ತಿದ್ದೆ. ನನಗೆ ಬರ್ಲಿಕ್ಕೆ ಆಗ್ತಿರ್ತಿಲ್ಲ ಈ ಸಮಯದಲ್ಲಿ, ಎಕ್ಸಾಮ್ ಎಲ್ಲ ಅರ್ಥ ಮಕ್ಕಳು ಮತ್ತೆ ಸಣ್ಣ ಮಕ್ಕಳವರು, ಹಾಗೆ ಬರ್ಲಿಕ್ಕೆ ಆಗ್ತಿರ್ತಿಲ್ಲ. ಹಾಗೆ ಈಗ ಖುಷಿ ಆದ್ರೆ ಇನ್ನು ನನ್ನ ಮೊಮ್ಮಗಳನ್ನದ್ದು ಡ್ಯಾನ್ಸ್ ಇದು ಪ್ರೋಗ್ರಾಮ್ ಉಂಟು, ಭರತನಾಟ್ಯದ ಪ್ರೋಗ್ರಾಮ್ ಉಂಟು ಅವಳು. ಹೌದು, ಯಾಕಂದ್ರೆ ಆಗ್ಲೇ ಪ್ರೋಗ್ರಾಮ್ ಮುಗಿದ್ರು ಕೂಡ ತುಂಬಾ ಖುಷಿಯಿಂದ ಕೂತಿದ್ದೀರಿ ನೀವು. ಹೌದು, ಇನ್ನೂ ಉಂಟಲ್ಲ ನೋಡ್ಲಿಕ್ಕೆ, ಮಂಗಳಾರತಿ ಪೂಜೆ ಎಲ್ಲ ನೋಡ್ಲಿಕ್ಕೆ ಉಂಟಲ್ಲ. ಎಷ್ಟು ಖುಷಿ ಆಯ್ತು ಈ ಒಂದು ಕೊಡಿ ಏರುವಂತ ಖುಷಿ, ತುಂಬಾ ಖುಷಿ ಆಗುತ್ತೆ. ಇಷ್ಟು ಜನ ಸೇರ್ತಾರೆ ನೋಡಿ, ಹೇಗಿದ್ದ, ಬಹಳ ಖುಷಿ. ನಮ್ಮ ಪುತ್ತೂರಿನ ಹೆಮ್ಮೆ ಅದ. ಹೌದು, ಹೆಮ್ಮೆ, ನಮ್ಮ ಪುತ್ತೂರಿನ ಹೆಮ್ಮೆ. 10 ದಿನ ಇನ್ನು ಫುಲ್ ಸಂಭ್ರಮ. ಹೌದು, ಮತ್ತೆ ತುಂಬಾ ಜನ ಸೇರುವಾಗ ಕಷ್ಟ ಆಗ್ತದೆ. ಹಾಗೆ ನಾನು ಇವತ್ತೇ ಬಂದಿದ್ದು, ನನಗೆ ಸ್ವಲ್ಪ ಸೌಖ್ಯ, ಹಾಗಾಗಿ ಈಗಲೇ ಬಂದು ನೋಡಿಕೊಂಡು ಹೋಗುವ ಅಂತ. ಖುಷಿ ಆಯ್ತು ತುಂಬಾ. ನಿಮ್ಗೆ ತುಂಬಾ ಖುಷಿ ಆಯ್ತು, ತುಂಬಾ. ಎಲ್ಲಿಂದ ಬಂದಿದ್ದೀರಾ? ಬನ್ನೂರಿಂದ. ಧ್ವಜಾರೋಹಣ ಆಗುವ ಸಂದರ್ಭದಲ್ಲಿ ಇದ್ರ ಇಲ್ಲಿ? ಇಲ್ಲ, ಈಗ ಬಂದದಷ್ಟೇ. ಈಗ ಬಂದ್ರಾ? ಓಕೆ, ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಪುತ್ತೂರಲ್ಲಿ. ಎಷ್ಟು ಖುಷಿಯಲ್ಲಿದ್ದೀರಿ? ಖುಷಿಯಲ್ಲಿದ್ದೇವೆ. ನಡೀಲಿಕ್ಕೆ ಕೂಡುದಿಲ್ಲ, ಆದ್ರೆ ಬಂದೆ, ಯಾವಾಗ ಬರ್ತಾ ಇರ್ತೇನೆ ನಾನು.
ಮಹಾಲಿಂಗೇಶ್ವರನ ಹತ್ರ ಬರೋದು ಅಂತಂದ್ರೆ ಎಲ್ಲರಿಗೂ ಹೌದು. ಖುಷಿ ಅಲ್ವಾ? ಹೌದು ಹೌದು. Okay, okay. ಹೇಗಿರ್ತದೆ ನಿಮ್ಮ ಮನೆಯಲ್ಲಿ ಸಂಭ್ರಮ, ಜಾತ್ರೆಯ ಸಂಭ್ರಮ? ಮನೆ ಜಾತ್ರೆ ಸಂಭ್ರಮ ಏನಿಲ್ಲ. ಈಗ ಒಬ್ಬ ಮೊಮ್ಮಗ, ಮಗಳು, ನಾನು ಇಲ್ಲಿ ಪುತ್ತೂರು ಬನ್ನೂರಲ್ಲಿ ಇರೋದು. ನನ್ನ ಊರು ಮುಡಿಪು. ಮುಡಿಪು. ನೀವು ಪುತ್ತೂರಿಗೆ ಬಂದವರು? ಬಂದವರು 25 ವರ್ಷ ಆಯ್ತು ಬಂದು ಇಲ್ಲಿಗೆ. ಅಂದ್ರೆ ಜಾತ್ರೆ ಅಂತಂದ್ರೆ ಇಡೀ ಊರಿಗೂರೇ ಸಂಭ್ರಮ. ಊರಿಗೆ ಸಂಭ್ರಮ. ನಮ್ಮ ಅಲ್ಲಿ ಕಟ್ಟೆಗೆ ದೇವರು ಬರ್ತದೆ 15 ತಾರೀಕಿಗೆ. ಅದೆಲ್ಲ ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸಿಕೊಂಡು ಹೋಗ್ತೇವೆ. ಚೆಲುವಮ್ಮನ ಕಟ್ಟೆ ಅಂತ ಉಂಟು ನಮ್ಮ ಹತ್ರ, ಅಲ್ಲಿಗೆ ದೇವರು ಬರ್ತಾರೆ. ಕಾಯ್ತಾ ಇರ್ತೀರಿ ಯಾವಾಗ ಬರ್ತಾರೆ? ಹೌದೌದು ಅಲ್ವಾ? ಅಂದ್ರೆ ದೇವರು ನಮ್ಮ ಮನೆ ಬಾಗಿಲಿಗೆ ಬರುವಂತ ಸಂಭ್ರಮ ಹೌದೌದು ಅಲ್ವಾ? ಹೌದು. ತುಂಬಾ ಖುಷಿಯಲ್ಲಿದ್ದೀರಿ. ತುಂಬಾ ಖುಷಿ. ಮೇಡಮ್ ನಮಸ್ತೆ. ನಮಸ್ತೆ. ಧ್ವಜಾರೋಹಣ ಆಗಿದೆ, ಆದ್ರೂ ಇನ್ನು ಕಾಯ್ತಾ ಇದ್ದೀರಿ, ಕೂತಿದ್ದೀರಿ. ನಾನು ಶುರು ಬಂದ ಧ್ವಜಾರೋಹಣಕ್ಕೆ. ಇಲ್ಲಿ ನನ್ನ ಇವಳು ತಂಗಿ ಮನೆಗೆ ಬಂದದ್ದು ಇಲ್ಲಿ. ಆಕ್ಚುಲಿ ನೀವ್ ಎಲ್ಲಿ ಅವರು? ನಾನು ವಿಟ್ಲದ ಕಡೆ. ಆ ಕಡೆಯವರು. ಇವತ್ತು ಕೊಡಿ ಏರುವಾಗ ಪುತ್ತೂರಿಗರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರ್ತಾರೆ. ನೀವು ಬಂದಿದ್ದೀರಿ, ಏನು ಸ್ಪೆಷಲ್ ಅಂತ ಅನಿಸ್ತು ಪುತ್ತೂರಿನಲ್ಲಿ ನಿಮ್ಗೆ? ಖುಷಿ ಆಯ್ತು ಇಲ್ಲಿ ಬಂದು ನೋಡಿ. ಎಲ್ಲ ಭಕ್ತ ಜನ ತುಂಬಿ ತುಂಬಾ ತುಳುಕ್ತಾ ಜನ ಬೆಳಿಗ್ಗೆ ಇದು ಕೊಡಿ ಏರುವಾಗ ತುಂಬಾ ಜನ ಇದ್ರಿ ಇಲ್ಲಿ, ಕಂಡಪಟ್ಟೆ ಜನ ಕೊಡಿ ಏರ್ಲಿಕ್ಕೆ ಇದ್ರು. ನಾನು ಅನ್ಕೊಂಡಿದ್ರೆ ಇಷ್ಟು ಜನ ಇರ್ತಾರೆ ಅಂತ? ಇಲ್ಲ, ನಾನು ಫಸ್ಟ್ ಬರುದಿಲ್ಲ. ತುಂಬಾ ವಿಶೇಷ ಅನ್ನಿಸ್ತಾ ನಿಮ್ಗೆ? ಹೌದು, ವಿಶೇಷ ಅನಿಸ್ತು. ಇರ್ತೀರಾ ಜಾತ್ರೆ ಟೈಮಲ್ಲಿ ಇಲ್ಲಿ? ಜಾತ್ರೆ ಬರುದು, ವಾಪಸ್ ಹೋಗಿ ಬರುದು. ಪ್ರತಿ ಸಲ ಬರ್ತೀರಾ? ಪ್ರತಿ ವರ್ಷ? ಬರ್ತೇನೆ. ಇವ್ರು ಇಲ್ಲಿ ಅವರೇ. ತಂಗಿ ಮನೆಗೆ ಬರ್ತೀರಿ? ಹೌದು, ತಂಗಿ ಮನೆಗೆ ಬರ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ. ಎಷ್ಟು ಸಂಭ್ರಮದಲ್ಲಿದ್ದೀರಿ? ನಾವು ತುಂಬಾ ಖುಷಿ. ಪುತ್ತೂರು ಜಾತ್ರೆ ಅಂದ್ರೆ ನಮ್ಮ ಊರ ಜಾತ್ರೆ ಅಲ್ವಾ, ತುಂಬಾ ಖುಷಿ. ಹೌದು, ಅಕ್ಕನನ್ನು ಕೂಡ ಕರಿತಾ ಇದ್ದೀರಿ, ಜಾತ್ರೆಗೆ ಬಂದಿದ್ದಾರೆ. ಹೌದೌದು, ನಾವು ವರ್ಷಕ್ಕೂ ಬರ್ತೇವೆ. ಇವತ್ತು ಕೊಡಿ ಏರುದು ನೋಡ್ಬೇಕು ಅಂತಲೇ ನೆಂಟ್ರೆಲ್ಲ ಸೇರ್ತಾರೆ ಮನೆಯಲ್ಲಿ? ಸೇರ್ತಾರೆ, ಬರ್ತಾರೆ ಮಕ್ಳು. ಹೌದು, ಯಾಕಂದ್ರೆ ಪುತ್ತೂರಿಗರು ಪ್ರತಿ ವರ್ಷ ಒಂದು ಜಾತ್ರೆ ಮುಗಿಸಿದ ನಂತರ ಇನ್ನೊಂದು ಜಾತ್ರೆಗೆ ಕಾಯ್ತಾ ಇರ್ತೇವೆ ನಾವು. ಹೌದೌದು. ಪುತ್ತೂರು ಜಾತ್ರೆ ಅಂದ್ರೆ ಬಾರಿ ವಿಶೇಷ ಅಲ್ಲ ಎಲ್ಲ. ನಮಗೆಲ್ಲರಿಗೂ ಸಂಭ್ರಮ. ನೀವೆಷ್ಟು ಸಂಭ್ರಮದಲ್ಲಿದ್ದೀರಿ? ನಾವು ತುಂಬಾ ಖುಷಿ. ಪುತ್ತೂರು ಜಾತ್ರೆ ಅಂದ್ರೆ ಮನೆಯಲ್ಲಿ ಇರ್ಲಿಕ್ಕೆ ಇಲ್ಲ, ಇಲ್ಲೇ ಇರುದು. ಸಾಯಂಕಾಲ ಇಲ್ಲಿ ಇದಾಗ್ತದೆ, ಬಲಿ ಎಲ್ಲ ಆಗ್ತದಲ್ಲ. ಮತ್ತೆ ಇಲ್ಲೇ ಇದ್ದಾನೆ, ದೇವಸ್ಥಾನದಲ್ಲಿದ್ದಾನೆ. ಹೌದಾ? ಮಗ ಇಲ್ಲಿ ನವಗ್ರಹದಲ್ಲಿ. ಅಂತ ಜಾತ್ರೆ ಸುತ್ತಲಿಕ್ಕಿಲ್ವಾ? ಜಾತ್ರೆ ಸುತ್ತೆ ಜೊತೆಗೆ ಬೇಕು, ಒಬ್ರು ನಾನು ಹೋಗುದಿಲ್ಲ, ಕಡಿಮೆ ಸುತ್ತುದು. ದೇವರನ್ನ ನೋಡ್ಲಿಕ್ಕೆ ಇಲ್ಲಿ ಕೂತಿದ್ದೀರಿ? ದೇವರನ್ನ ನೋಡ್ಲಿಕ್ಕೆ ಜಾಸ್ತಿ ಇಷ್ಟ ನನಗೆ. ಜಾತ್ರೆ ಸುತ್ತುದಕ್ಕಿಂತಲೂ ಜಾಸ್ತಿ ಇಲ್ಲಿ ದೇವಸ್ಥಾನದಲ್ಲಿ ಇರೋದು. ಇರ್ಲಿಕ್ಕೆ ಖುಷಿ. ಇಲ್ಲಿ ಕಟ್ಟೆ ಪೂಜೆ ಅದು ಇದೆಲ್ಲ ನೋಡ್ಲಿಕ್ಕೆ ಇಷ್ಟ, ಬಲಿ ಎಲ್ಲ ನೋಡ್ಲಿಕ್ಕೆ. ಹಾಗೆ ಈಗ ಕೊಡಿ ಏರುದೆಲ್ಲ ನೋಡ್ಬೇಕು ಅಂತ ಬೆಳಿಗ್ಗೆ ಬಂದಿದ್ದೆ. ತುಂಬಾ ಖುಷಿಯಲ್ಲಿದ್ದೀರಿ? ತುಂಬಾ ಖುಷಿ. ಥ್ಯಾಂಕ್ ಯು. 10 ದಿವಸ ಬಾರಿ ಖುಷಿ ಪುತ್ತೂರು ಜಾತ್ರೆ ಅಂದ್ರೆ. 10 ದಿವಸ ನಿಮ್ಮನ್ನ ಹಿಡಿಯೋರೇ ಇಲ್ಲ? ಇಲ್ಲ, ಮಕ್ಳು ಹೇಳ್ತಾರೆ, ನನ್ನ ಮಗ ಹೇಳ್ತಾನೆ, ಇನ್ನು ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಹೇಳ್ತಾರೆ ಮಕ್ಳು. ನೀವ್ ಇರ್ಲಿಕ್ಕೆ ಮಂಗಳೂರಲ್ಲಿ ಇರುದು, ನಿನ್ನೆ ಬಂದ ಮನೆಯಲ್ಲಿ ಇರ್ಲಿಕ್ಕಿಲ್ಲ ಇನ್ನು ಅಂತ. ದೇವಸ್ಥಾನದಲ್ಲಿ ಇರ್ತೀರಿ. ಹೌದು, ಮಕ್ಳು ಹೇಳುದು ಹಾಗೆ. ನೀವು ಬಂದ್ರು ಮಾತಾಡುದಿಲ್ಲ, ಮಕ್ಳು ಮೊಮ್ಮಕ್ಳೆಲ್ಲ ಹಾಗೆ ಹೇಳ್ತಾರೆ, ನೀವು ಇರೋದೇ ದೇವಸ್ಥಾನದಲ್ಲಿ ಅಂತ. ಹೌದು, ನನಗೆ ಅಂದ್ರೆ ದೇವಸ್ಥಾನಕ್ಕೆ ಇಲ್ಲಿ ಬರೋದು ಅಂದ್ರೆ ತುಂಬಾ ಖುಷಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಜಾತ್ರೆಯ ಶುಭಾಶಯ ನಿಮಗೆ. ನಮಸ್ತೆ ಮೇಡಮ್. ನಮಸ್ತೆ. ಪುತ್ತೂರಿನ ಜಾತ್ರೆ ಎಷ್ಟು ಸಂಭ್ರಮದಲ್ಲಿದ್ದೀರಿ? ತುಂಬಾ ಖುಷಿಯಲ್ಲಿದ್ದೇವೆ. ಇವತ್ತು ಕೊಡಿ ಏರುವಾಗ ಇದ್ದೀರಿ ಇಲ್ಲಿ? ಹೌದು, 10 ತಾರೀಕು ಯಾವಾಗ ಬರ್ಲಿಲ್ಲ ಅಂತ ವೇಟ್ ಮಾಡ್ತಾ ಇದ್ವಿ ಒಂದು ವಾರದಿಂದ. ಹೌದು, ಯಾಕಂದ್ರೆ ಪುತ್ತೂರಿಗರು ಹಾಗೆ ಅಲ್ಲ, ಒಂದು ಜಾತ್ರೆ ಮುಗಿದ್ಮೇಲೆ ನೆಕ್ಸ್ಟ್ ಜಾತ್ರೆ ಬರುವವರೆಗೂ ಕಾಯ್ತಾ ಇರ್ತೇವೆ. ಹೌದು ಹೌದು. ಓಕೆ, ನಿಮಗೆ ಎಷ್ಟು ಸ್ಪೆಷಲ್ ಈ ಜಾತ್ರೆ ಅಂತ? ತುಂಬಾ ಸ್ಪೆಷಲ್. ಪುತ್ತೂರಿನವರಾಗಿ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅಲ್ವಾ? ನಮಗೆಲ್ಲರೂ ಯಾರು ಪ್ರತಿಯೊಬ್ರು ಕೇಳ್ತಾರೆ ನಮ್ಮ ಜಾತ್ರೆ ಬಗ್ಗೆ ಅಲ್ವಾ? ಹೌದು. ಓಕೆ, ಮನೆಗೆ ನೆಂಟರೆಲ್ಲ ಬರ್ತಾರೆ ಹೇಗೆ? ಹೌದು, ಬರ್ತಾರೆ. ಜಾತ್ರೆ ನಾವು ಹೋಗ್ತೇವೆ, ಸಂಜೆ ಯಾವತ್ತು ಬರ್ತೇವೆ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಪುತ್ತೂರು ತುಳು ಬರ್ಪುಂಡೆ. ಪುತ್ತೂರದ ಜಾತ್ರೆ ಇಡೀ ಊರುಗೂರೇ ಸಂಭ್ರಮ, ಇರಗೇತ ಸಂಭ್ರಮ. ಊರುಡ್ದು ಎಟ್ಲಿಗ್ ದೇಶ ಹಿಡ್ದು ಕರಿದು ವಿಶ್ವಗಂದು ಪನೊಲಿ ಬೊಕ್ಕ ಏಪಲವು ಇನಿ ಅಭಿವೃದ್ಧಿಯಿಂದ ವಿಷಯ ಎಂಕ್ ತೂಯಿ ಲೆಕ್ಕನೆ ಒಂಜಿ 14 ವರ್ಷ ಹಿಡ್ದು ತೂಪು ಲೆಕ್ಕನೆ ಮಿತ್ತೇ ಪೋಂದುಂಡು. ಆನಿಗಿಂಚ ಪ್ರೋಗ್ರೆಸ್ ಉಂಡು, ಅವು ಇತ್ತೆಲ್ಲ ತೋಜೊಂದುಂಡು. ಆನಿ ಒಂಜೆಡ್ ಇತ್ತನ ಇತ್ತೆ 10 ತೋಜೊಂದುಂಡು. ಎಂಕ್ಲೆಗ್ ಆನಿ ಒಂಜಿತ್ತಲ್ಲ ಅವು 10 ಬೊಕ್ಕ ಪ್ರೋಗ್ರೆಸ್ ದ ಬೊಕ್ಕ ಭಕ್ತಾದಿ ಮಾನಿಲ್ಲನ ಜಾತ್ರೆದ ಖುಷಿ ಇಟ್ಟುಲ್ಲ. ಎಲ್ಲಿ ಪುನಃ ಬತನ್ ಪೋಪುನ ಅಂಚಿನವು ಅಪ್ಪ ಅಮ್ಮನಟ್ಟು ಪೂರ ಬತನ್ ಪೋಪುನ ಹೆಲ್ಪ್ ಇತ್ತು. ಇತ್ತ ಒಂಚೂರು ಸಪೋರ್ಟ್ ಇಂಡಿಪೆಂಡೆಂಟ್ ಬರ್ಪುನು ಆನಲ ಒಂಚೂರು ಖುಷಿ. ಮಸ್ತ್ ಜನ ಬರ್ತಾರೆ, ಮಸ್ತ್ ಜನ. ಜಾತ್ರೆ ಅಯ್ಯೋ ಕಾತೊಂದುಲ್ಲೇರು ಫೋನ್ ಮಾಡ್ತೊಂದುಲ್ಲೇರು ರೆಡಿ ಆಯ್ಯಾರ ಪೋಯ್ ಬರ್ತೀರ. ಇನ್ನಿತ್ತಲ್ಲ ಜನ ಪೂರ ತೋಜಾಡ್ಬಿಟ್ಟು ಎಂಕ್ಲ ಕೈಡ್ದು ಜಾಪನ ಸೇವೆನ ದೇವರೆಗ್ಲ ಮಲ್ಪಾದು ನರಮ ಪೂರ ಜನಕ್ಕೆ ಭಕ್ತಾದಿ ಮನೆಗ್ಲು ಪೂರಡಿತ್ತನಾಗ್ಲಿಗ್ಲ ಪ್ರಾರ್ಥನೆ ಮಲ್ತನಾಗ್ಲಿ ಮಲ್ಪನ್ನಾಗ್ಲಿಗ್ಲ ಪೂರ ಜನ ಕೆಡ್ಡೆ ಮಲ್ಪಾಡಂದು ಮಲ್ಗಿಸೋದು ಹೇಳಕ್ ಏನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಪುತ್ತೂರದ ಜಾತ್ರೆ ನಮಕ್ ಮಾತರೆಗ್ಲ ಪುತ್ತೂರದಕ್ಲಿಗೆ ಸಂಭ್ರಮ ಸಡಗರ, ಇರೆಗ್ ಏತ್ ಸಂಭ್ರಮ ಅಂತ ಎಂಕ್ಲೆಗ್ ಪುತ್ತೂರದ ಜಾತ್ರೆ ಬರ್ಪುಂಡು ಪನ್ನಗನೆ ಬಾರಿ ಖುಷಿ. ಒಂಜಿ ವರ್ಷಡ್
ಏಪ್ರಿಲ್ ತಿಂಗ್ಳು ಬರೊಂದುಂಡು ಅನ್ನದ ಎಂಕ್ಲು ವೇಟ್ ಮಂತ್ ಕಾತೊಂದು ಎಂಕ್ಲ ಆ ಒಂಜಿ 10 ದಿನ ಎಂಚ ಪೋಪುನ್ಲ ಎಂಕ್ಲೆ ಗೊತ್ತಾಪುಜಿ. ಕಟ್ಟೆ ಪೂಜೆ ಅವಡತ್ ದೇವೇರು ನಮ್ಮ ಇಂಚ ದರ್ಶನ ಬಲಿ ಐತೊಟ್ಟುಗು ಪೂರ ಪೋಪುನ ಪ್ರತಿ ವರ್ಷಲ ಪೋಪರ ಅಂದಂದ್ ಎಂಕ್ಲೆ ಕಟ್ಟೆ ಪೂಜೆಗೆ ಎಂಕ್ಲ ಒಂಜಿ ಎಂಕ್ಲ ಫ್ರೆಂಡ್ಸ್ ಪೂರ ಏಪಲ ಪ್ರತಿ ವರ್ಷ ದೇವರನ್ನ ಜಲಕ ಪೋಯಿನೆಡ್ಲ ಪೋಯಿ ನಾವು 3 ವರ್ಷ ನಿರಂತರ ಬೋದ 5 ಬುಕ್ ಇತ್ತೆಂಚನದ ವರ್ಷ ಪೋಯ್ಲಕ ಜನಸಂಖ್ಯೆ ಜಾಸ್ತಿ ಏನಿರ್ತಾರ ನಡಪ್ಪಿರ ಒಂದಿಜ್ಜಿ ಅಂಚ ಒಂಚೂರು ಒಟ್ಟಿಗೆ ಬಾರಾಯ್ಜಲ್ಲ ಒಂಚೂರು ದೂರಡಲ್ಲ ಪೋತು ಏತ್ ತೀರ್ನ ಆತು ಪೋಂದುಲ್ಲ ఒక 10 ದಿನಲ ಎಂಕ್ಲೊಂಜಿ ದೇವರೇ ನಮ್ಮಲು ಅನ್ನದಾನ ಸೇವೆದಲ್ಲಿ ಬಲಸುನ ಒಂಜಿ ಕಾರ್ಯಕ್ರಮಕ್ಕೆ ಎಂಕ್ಲ ಕೈ ಜೋಡಿಸ ಒಂದುಲ್ಲ ಎಂಕ್ಲೇರ್ತು ತೀರ್ನ ಆತು ಮಲ್ತೊಂದುಲ್ಲ ಒಂಜಿ ಎಂಕ್ಲೆ ಬಾರಿ ತೃಪ್ತಿಲ ಬಾರಿ ಲಿಂಗೇಶ್ವರನ ಸೇವೆ ಮನ್ಪುನಿ ಮಲ್ಪುನೆನ್ನ ಬಾರಿ ಖುಷಿ ಕಾಂಡೆ ಬತ್ತು ದೇವಸ್ಥಾನದಿಂದ ಬತ್ತು ಕುಲ್ಲುದ ನನ್ನೆಲ್ಲ ಇಲ್ಲ ಹೋರ ಮನಸ್ಸಿಗೆ ಮುಲ್ಪ ಜಾತ್ರೆ ಶುರು ಮಾಡ 10 ದಿನಲ ನಮ್ಮ ದೇವಸ್ಥಾನಡಿ ಬರ್ತದೆ ಅಜ್ಜ ಬಾರಿ ಖುಷಿ ಬಾರಿ ನೆಮ್ಮದಿಲ್ಲ ಮನಸ್ಸಿಗೆ ದೇವರೇ ನಮ್ಮ ಮಸ್ತ್ ಕೈತಳ್ಳು ತೂಪು ನಂಚಿನ ಸಂದರ್ಭ ಬಾರಿ ಖುಷಿ ಇಲ್ಲ ಬಿನ್ನೇರ್ಪುರ ಬರ್ಪೇರಾ ಬಿನ್ನೆರ್ಲ ಬರ್ಪೇರು ಪುತ್ತೂರ್ದ ಜಾತ್ರೆ ಪನ್ನಗ 10 ತಾರೀಕು ಮಾತೆಲ್ಲ ಬರೋಂದು ಪೇರು ಅಂತೂ ನಮಕ್ ನಮ್ಮ ಮೂಲ ಇತ್ತಂಡಲ್ಲ ಪುತ್ತೂರಿಗೆ ಬರ್ಪುನಕಲ್ನ ಸಂಖ್ಯೆ ದಾಲ ಕಮ್ಮಿ ನಾಲ ಕಡಿಮೆಚ್ಚಿ ಆರಿ ಖುಷಿ ಇಟ್ಟು ಮಾತೆಲ್ಲ ಬರೋಂದು ದೇವರೇ ಇಷ್ಟಾರ್ಧ ದಯಪಂಡ ಇನಿ ಧ್ವಜಾರೋಹಣದ ಸಂದರ್ಭ ನಮ್ಮ ಬಾರಿ ಸಂಖ್ಯೆಡ್ ಜನ ಸೇರಿರ್ತೀರಿ ಇಷ್ಟಾರ್ಧ ನೊಂಜಿ ಸಿದ್ಧಿ ಮಂಟನ ದೇವೇರ್ ಪಂಡ ಮಹಾಲಿಂಗೇಶ್ವರನಿಂದ ಪನ್ನುಡು ಜಾತ್ರೆದ ಎಡ್ಡೆ ಪುಲ್ಲು ನಿಕ್ಲೆಗ್ ದಯಪಂಡ ನಮ್ಮ ಊರದ ಜಾತ್ರೆ ಬಾರಿ ಮಲ್ಲ ಸಂಭ್ರಮ ಇಡೀ ಪುತ್ತೂರುಡು ಜಿಂಜಿದು ಪೋತುಂಡು ಅವಲ ಇನಿ ಧ್ವಜಾರೋಹಣದ ಕ್ಷಣಟ್ ನಿಕುಲು ಮಾತೆರ್ಲ ಉಲ್ಲಾರ ಏತ್ ಖುಷಿ ಉಲ್ಲಾರ ಬಾರಿ ಖುಷಿ ಇಟ್ಟುಲ್ಲ ಒಂಜಿ ವರ್ಷದ ಜಾತ್ರೆ ಒಂದಂಡ ಇಂಗಿಡ್ದು ಇಂಜಿ ಎಂಕ್ಲೆಗ್ ಒಂಜಿ ಪರ್ಪನೆ ಜಾತ್ರೆ ಒಂಜಿ ಅಂದ ಒಂಜಿ ವರ್ಷ ಬಂದ ಮುಟ್ಟಾಯ್ತ ನೆನಪು ನೆನಪಿಪು ಮುಖಮಂದು ಸೀಮೆ ದೇವರು ಅಂಡ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಬಾರಿ ಪ್ರಸಿದ್ಧವೇನೋ ಅಂದಂದು ಉಲ್ಪಡ್ದು ಆ ಊರು ಬತ್ತು ಜನಕರು ಬತ್ತು ಮೂಲ ಒಂಜಿ ಸೇವೆ ಮಲ್ತದ್ದು ಮುಲ್ಪ ಒಂಜಿ ದೇವ್ರ ನಂಜಿ ಆಶೀರ್ವಾದ ತಂದು ಪೋಪಿರು ನಮ್ಮ ಸಂಭ್ರಮ ಮಂತ್ ಜಿಣ ಅಂದ ನಮ್ಮ ಊರು ನಮ್ಮ ಸಂಭ್ರಮ ಮಲ್ತಂದೇ ಬೋಡಪ್ಪ ಖುಷಿ ನಿಖಿಲ ಇಲ್ಲಡಿ ಎತ್ತ ಸ್ಪೆಷಲ್ ಉಂಡಿನಿ ಇಲ್ಲಿ ಪಡ 10 ದಿನಲ ಅಂದ 10 ದಿನದ ಸ್ಪೆಷಲ್ ಪೂರ ಅಂದ ದೇವಸ್ಥಾನಕ್ಕೆ ಬರ್ಪುರ ಬರ್ಬನ್ನಿ ಅಂದು ಪಲ್ಲೆ ಮೇಡಮ್ ಸಾತ್ವಿಕ ಒಂದು ಆಹಾರ ದೇವರನ ಓಕೆ ಫುಲ್ ವೆಜ್ ಡುಪ್ಪುವರ ಅಂತ ಭಕ್ತಿ ದೇವರನ ಮಿತ್ತದ ಭಕ್ತಿ ಪ್ರೀತಿ ರೆಡ್ಡಲಾತೆ ಈ ಸರ್ದ ವ್ಯವಸ್ಥೆ ವರ ತೂದೆಂಗ್ಲಿಗೂ ಬಾರಿ ಖುಷಿ ಆಯ್ತು ನಾನು ಪೂರ ಅಂದ ಪೂರ ಈ ಸರ್ತಿ ಮಸ್ತ್ ಖುಷಿ ಆತಂದ್ರೆ ಐತಲ ಈ ಸಾರಿ ಬಾರಿ ಖುಷಿ ಆತನ ಪೂರ ಕಟ್ಟಾಗಿ ಪೂರ ಪುಸ್ತಕ ಒಂದ್ರ ಮಾಲ್ತು ಅಂದ ಪೂರ ಅಂದ ಮಾಲ್ತಂದ್ರೆ ನಿರ್ಮಾಣ ಪೂರ ಬಾರಿ ಪೂರಲ ಆತನ ಅಂತ ಫುಲ್ ಎನರ್ಜಿ ಇಡಲ್ಲ ನಮ್ಮ ಎನರ್ಜಿ ಇಡಲ್ಲ ಮೇಡಮ್ ಕೋಲ್ಪಡ್ದು ಬೈದ ತಿಂಕಿಲ್ಲ ಕಾಂಡರ್ದೆ ಬತ್ತ ಕುಲ್ದಾರ ಇಂಚ ಒಂದು 11 ಗಂಟೆ ಅಂದ್ರೆ ಏತ್ ಖುಷಿ ಏತ್ ಸಂಭ್ರಮ ಇರೇ ಬಾರಿ ಖುಷಿ ಒಂದುಂಟು ಏತ್ ಕಾತೊಂದಿತ್ತಾರೆ ಜಾತ್ರೆಗೆ ಜಾತ್ರೆಗೆ ಸುಮಾರು ದಿನದ ಇಂಚಿ ಕಾತೋದಿತ್ತ ಅಂದ್ರೆ ಬಾರಿ ಖುಷಿ ಅಪ್ಪಳು 10 ದಿನ ಮುಲುಪೋರಿ 10 ದಿನ ಎಲ್ಲ ಬರ್ತಾರೆ ಜಾತ್ರೆದ ಕಂಡ ಸುತ್ತುವರ ಕಂಡ ರೇಪಣ ಮಲ್ಲ ಮಟ್ಟದ ಸಂತೆ ನಮ್ಮ ಜಾತ್ರೆಗೆ ಬರ್ತಾರೆ ಈರೆಗ್ಲ ಮಾಲಿಂಗೇಶ್ವರಗ್ಲ ಏತ್ ಕನೆಕ್ಟೆಡ್ ಅಂಡ ಎಂಕ್ಲು ಸೋಮವಾರ ಬರ್ಪ ಜಾತ್ರೆ ರುದ್ರಾಭಿಷೇಕ ಒಂದು ಪ್ರಮಾಲ್ಪ ವಾಂಡ ಎಂಕ್ಲ ಮೂಳೆ ತಿಂಕಿಲಡತೆ ಬರೋಂದಿಪ್ಪ ಅಂಡ ದಾದ ಇತ್ತಂಡಲ್ಲ ನಮಕ್ ಮಾಲಿಂಗೇಶ್ವರ ಅವಡೇ ಮೇಡಮ್ ನಮಸ್ತೆ ಏನಿ ಪುತ್ತೂರದ ಜಾತ್ರೆಗೆ ಕೊಡಿ ಏರುದುಂಡು ಬಾರಿ ಮಲ್ಲ ಸಂಭ್ರಮಡ್ ನಮ್ಮ ಪುತ್ತೂರದ ಕಲುಲ್ಲ ಈರು ಪುತ್ತೂರುಡು ಅಲ್ಪ ಯಾನು ಮುಕ್ಕುವೇಡ್ ಓಕೆ ನಮ್ಮ ಊರದ ಜಾತ್ರೆ ನಮ್ಮ ಸಂಭ್ರಮನೇ ಬೇತೆ ನಿಖಿಲ ಇಲ್ಲಡಿ ಏತ್ ಮಲ್ಲ ಸಂಭ್ರಮ ಈರ್ನ ಉಳ್ಳಡಿ ಏತ್ ಮಲ್ಲ ಸಂಭ್ರಮ ಇಂಕ್ಲೆ ಪುತ್ತೂರು ಜಾತ್ರೆ ಪಂಡ ಅವೇ ಒಂಜಿ ಸಂಭ್ರಮ ಪುತ್ತೂರು ಜಾತ್ರೆ ಕಾತೊಂದಿತ್ತ ಒಂಜಿ ವರ್ಷ ಕರಿದನಗ ಪಿರ ಪುತ್ತೂರು ಜಾತ್ರೆಗೆ ಕಾಪನಿ ಎಂಕಲ ಐಟೆ ಲಾಸ್ಟ್ ದನಿ ದೇವೇರ್ ಪೋಪೇರು ಅವು ಎಂಕ್ಲೆಗ್ ಹಿಡಿದು ಮಲ್ಲ ಸಂಭ್ರಮ ದೇವೇರ್ ನಮ್ಮಡೆಗ್ ಬರೋದಲ್ಲಿ ಇರುವಂತದ್ದು ಅಂತೂ ಜಾತ್ರೆ ಕಂಡಲ ಅಂಚನೆ ಪೂರ ಜಿಗ ಜಿಗ ಬಂದ್ಕೊಂಡು ಬಿನ್ನೇರ್ ಪೂರ ಬರ್ಪೇರೆ ಬಿನ್ನೇರಿ ಜನ ಕಂಡನಿ ಪಿದಾರುಡೊಪ್ಪನಿ ಜಾತ್ರೆಗೆ ಹೊಂಡದ್ ಬರ್ತೇರು ಅಂದೆ ಜಾತ್ರೆಗೊಂದು ಒಯ್ದಿರಿ ಓಹೋ ಆತ ಮಲ್ಲ ಭಕ್ತ ಯಾರು ಮಾಲಿಂಗೇಶ್ವರ ಜಾತ್ರೆ ಎಂಕ್ಲೆ ಬಾರಿ ಖುಷಿ ಜಾತ್ರೆಗಂದೆ ಫಾರಿನ್ ಬೈದ ಅಂದು ಒಂಜಿ ವರ್ಷ ಗಾರ ತಿಕ್ಕೊಂಡತೆ ಪ್ರತಿ ವರ್ಷ ಎಲ್ಲ ಬರ್ಪಾರೆ ಜಾತ್ರೆಗೆ ಅತ್ತೆ ಬರ್ನಾಗ ಪುನಾಡಿ ಈ ಸಲ ಜಾತ್ರೆಗೆ ಟೈಮ್ ಬರ್ತೀನಿ ಐತಂದೆ ಬೈದ ಓಕೆ ಇನಿ ಒಂಜಿ ಕೊಡಿಯರ್ನ ಸಂದರ್ಭ ಇರ್ತಾರೆ ಏತ್ ಖುಷಿ ಮಸ್ತ್ ಖುಷಿ ಆಗ್ತದೆ ಹಿರೇಗೆ ಏತ್ ಸಂಭ್ರಮ ಇದು ಇಲ್ಲದಕ್ಕಲಂತೂ ಬಿಸಿ ಜಾತ್ರೆದ ಟೈಮ್ ಅಂದು ಮಾತ್ರ ಖುಷಿ ಇಲ್ಲದಕ್ಲೆಲ್ಲ ಪೂರ ಮಾತ್ರ ಖುಷಿ ಯಾವರು ನಮ್ದು ಬಿಜಾಪುರದವರು ಇಲ್ಲಿ ಪುತ್ತೂರು ಜಾತ್ರೆ ಇವತ್ತು ಕೊಡಿ ಏರುವಂತ ಸಂಭ್ರಮದಲ್ಲಿ ಪುತ್ತೂರಿಗರಿದ್ದಾರೆ ನೀವ್ ಇಲ್ಲಿದ್ದೀರಿ ಏನ್ ಸರ್ ನೀವು ಪುತ್ತೂರಲ್ಲಿ ಇದ್ದೀರಿ ನೆಲೆಸಿದಿರಾ ಹೇಗೆ ಇಲ್ಲ ನಮ್ದು ಸ್ವಂತೂರು ಬಿಜಾಪುರ ನಮ್ ಫ್ರೆಂಡ್ ಬೆಂಗಳೂರಲ್ಲಿ ಇದ್ದರು ಅವ್ರು ಸ್ವಂತೂರು ಪುತ್ತೂರು ಸೊ ಅವರು ಈ ಹಬ್ಬ ಇರುತ್ತೆ ನೀವು ಬನ್ನಿ ಅಂತಂದ್ರು ಅದಕ್ಕೆ ನಾವು ಬಂದಿರೋದು ಓಕೆ ಇವತ್ತು ಮೊದಲಿನ ದಿನ ಏನು ಧ್ವಜಾರೋಹಣ ಆಗಿದೆ ಜಾತ್ರಾ ಮಹೋತ್ಸವಕ್ಕೆ ಅದನ್ನ ಕಣ್ತುಂಬ್ಕೊಂಡ್ರ
ಓ ಒಳ್ಳೇದು, ತುಂಬಾ ಖುಷಿ ಆಯ್ತು ನೋಡಿ ನಮಗೆ. ಹಾ ಏನ್ ಅನಿಸ್ತು ನಿಮ್ಗೆ ಬೇರೆ ಜಾತ್ರೆ ನೋಡಿದಾಗ ಈ ಒಂದು ಕ್ಷಣ? ಇಲ್ಲ, ಈ ತರ ನಮ್ಮ ಊರಲ್ಲಿ ಜಾತ್ರೆ ಇಲ್ಲಿ ಜಾತ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನೋಡಿ ಇಷ್ಟೊಂದು ಜನ ಇದ್ರು ಇಲ್ಲಿ ಅಷ್ಟು ಸೈಲೆಂಟ್ ಇದೆ, ಯಾರು ಮಾತಾಡಲ್ಲ. ಒಳ್ಳೆ ಖುಷಿ ಆಯ್ತು ನೋಡಿ. ಫುಲ್ ಭಕ್ತರಾಗಿ ಭಕ್ತಿಯಿಂದ ಇರ್ತಾರೆ. ಭಕ್ತಿಯಿಂದ ಇರ್ತಾರೆ. ಒಳ್ಳೆ ಖುಷಿ ಆಯ್ತು ನಮ್ಮ ನೋಡಿ. ಆದ್ರೆ ಆ ಕ್ಷಣವನ್ನ ಒಂದ್ ನೋಡೋದೇ ಒಂದು ಸಂಭ್ರಮ, ನಮಗೂ ಒಂದ್ ಭಕ್ತಿ ಹೊಕ್ಕಿ ಬರುತ್ತಲ್ವಾ? ಹೌದೌದು. ಈ ಜಾತ್ರೆ ಬಗ್ಗೆ ಕೇಳಿದ್ರ ನೀವು ಈ ಮೊದಲು? ನಾವು ಕೇಳಿದ್ರಲ್ಲ, ಇವ್ರು ಹೇಳಿದ್ರು ಜಾತ್ರೆ ಇದೆ ಬನ್ನಿ ಅಂತ ಅಂದಿದ್ರು. ಸೊ ಆಯ್ತು, ನಾವು ಖಂಡಿತ. ಎಷ್ಟ್ ದಿನ ಇರ್ತೀರಿ? ಇನ್ನು ನಾವು ಆಲ್ರೆಡಿ 1 ವೀಕ್ ಆಯ್ತು ಬಂದು, ಇನ್ನೂ 1 ವೀಕ್ ಇರೋ ಟೈಮ್ ಇದೆ. ಆ ಜಾತ್ರೆನ ಫುಲ್ ನೋಡ್ಕೊಂಡೇ ಹೋಗುದು ನಮ್ಮ ಊರಿಗೆ. ನಿಮ್ಮವ್ರಿಗೂ ಹೇಳಿ ಮತ್ತೆ ಪ್ರತಿ ವರ್ಷ ಬನ್ನಿ ಅಂತ ಕೇಳಿ. ಆಯ್ತು, ಖಂಡಿತ ಖಂಡಿತ. ಸರ್, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಪುಟಾಣಿ ಮಕ್ಕಳು ಕೂಡ ಇವತ್ತು ಏನು ಈ ಧ್ವಜಾರೋಹಣದ ಸಂದರ್ಭವನ್ನ ಕಣ್ತುಂಬಿಕೊಂಡು ತುಂಬಾ ಭಾವುಕರಾಗಿ ಭಕ್ತಿ ಪರವಶರಾಗಿ ಕೂತಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಾಯ್. ಹಾಯ್. ಎಲ್ಲಿಂದ ಬಂದಿದ್ದೀರಾ? ನಾವು ಇರೋದು ಇಲ್ಲಿ ಪುತ್ತೂರಲ್ಲಿ, ಆದ್ರೆ ಇವಾಗ ಬೆಂಗಳೂರಲ್ಲಿ ಜಾಸ್ತಿ ಇರೋದು ನಾವು. ಇದ್ದೀರಾ? ನೀವು ಬ್ಯಾಂಗ್ಳೂರಲ್ಲಿ ಇರೋರು ಹಾಗಾದ್ರೆ, ಪುತ್ತೂರ್ನವರು ನೀವು ಬ್ಯಾಂಗ್ಳೂರಲ್ಲಿ ನೆಲೆಸಿದ್ದೀರಾ. ಇವತ್ತು ಏನು ಕೊಡಿ ಏರ್ತಾ ಇದೆ ನಮ್ಮ ಜಾತ್ರೆಗೆ, ನೀವು ಇಲ್ಲಿದ್ದೀರಾ? ಅದಕ್ಕೆ ಅಂತ ಬಂದಿದ್ದ? ಹೌದಾ? ನೋಡಿದ್ರಾ? ನೋಡಿದ್ವಿ. ಎಷ್ಟು ಖುಷಿ ಆಯ್ತು? ಸೂಪರ್ ಆಗಿದೆ ಡೆಕೋರೇಷನ್. ಸೂಪರ್ ಆಗಿದೆ. ಓಕೆ ಓಕೆ ಓಕೆ. ನಿಮ್ಗೂ ಮಹಾಲಿಂಗೇಶ್ವರ ಅಂದ್ರೆ ಇಷ್ಟನಾ? ನಿಮ್ ಮನೇಲಿ ಬ್ಯಾಂಗ್ಳೂರಲ್ಲಿ ಮಹಾಲಿಂಗೇಶ್ವರನ ಪೂಜಿಸ್ತಾರಾ? ಹೌದಾ? ಲಾಸ್ಟ್ ಇಯರ್ ಬಂದಿದ್ರ ಜಾತ್ರೆಗೆ? ಲಾಸ್ಟ್ ಇಯರ್ ಎವ್ರಿ ಇಯರ್ ಬರ್ತೀವಿ ನಾವು. ಎವ್ರಿ ಇಯರ್ ಬರ್ತೀರಾ? ಎಷ್ಟು ಎಕ್ಸೈಟೆಡ್ ಇದ್ದೀರಿ ನೀವು ಜಾತ್ರೆಯನ್ನ ನೋಡೋದಕ್ಕೆ, ಇಲ್ಲಿ ಖುಷಿ ಪಡೋದಕ್ಕೆ? ಫುಲ್ ವೆರಿ ಎಕ್ಸೈಟೆಡ್. ವೆರಿ ಎಕ್ಸೈಟೆಡ್. ಯಾಕಂದ್ರೆ ಲಾಸ್ಟ್ ಇಯರ್ ನೋಡಿದವ್ರು ಈ ಸಲ ಬೇಕು ಬೇಕು ಅನಿಸ್ತಿತ್ತಾ ಬರ್ಲಿ ಜಾತ್ರೆ ಅಂತ? ಹೌದು. ಹೌದಾ? ಏನ್ ಮಾಡೋ ಪ್ಲಾನ್ ಅಲ್ಲಿ ಇದೀರಿ? ಆಕ್ಚುಲಿ ಮಕ್ಕಳಾಗಿ ನಿಮ್ಮನ್ನ ಕೇಳ್ತಾ ಇರೋದು ನಾನು. ಆಕ್ಚುಲಿ ಜಾತ್ರೆ ಗದ್ದೆ ತುಂಬಾ ಖುಷಿ ಕೊಡುತ್ತಾ ಹೇಗೆ? ದೇವ್ರನ್ನ ನೋಡ್ಬೇಕು, ಮತ್ತೆ ಆಟ ಆಡ್ಬೇಕು, ಅಲ್ಲೆಲ್ಲ ಫನ್ ಆಗಿರೋದು ಇರುತ್ತಲ್ವಾ, ಅದ್ರಲ್ಲೆಲ್ಲ ಆಟ ಆಡೋಣ. ಓಕೆ, ಒಟ್ಟಾರೆ ಭಕ್ತಿ ಕೂಡ ಬೇಕು, ನಿಮ್ಗೆ ಖುಷಿ ಕೂಡ ಬೇಕು, ಎರಡೂ ಕೊಡುತ್ತೆ ನಮ್ಮ ಜಾತ್ರೆ ಅಲ್ವಾ? ಹೌದು. ಓಕೆ, ನಿಮ್ಮ ಹೆಸರು? ಎಷ್ಟು ಖುಷಿಯಲ್ಲಿದ್ದೀರಾ ಜಾತ್ರೆ ನೋಡಕ್ಕೆ? ಫುಲ್ ಹ್ಯಾಪಿ. ಫುಲ್ ಹ್ಯಾಪಿಯಾ? ಓಕೆನಾ? ಮತ್ತೆ ಇವತ್ ನೋಡಿದ್ರ ದೇವ್ರನ್ನ? ಇವತ್ತೇನು ಧ್ವಜಾರೋಹಣ ಆಯ್ತು, ಅದ್ ನೋಡಿದ್ರಾ? ಓಕೆ, 10 days ಫುಲ್ ಎಂಜಾಯ್? ಎಂಜಾಯ್. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ಆಕ್ಚುಲಿ ನೀವು ಪುತ್ತೂರಲ್ಲಿ ಇರೋದಾ? ಹೌದು, ನಮ್ಮ ತಾಯಿ ಮನೆ ಪುತ್ತೂರಿ. ನೀವಿರೋದು ಬೆಂಗಳೂರು. ಬೆಂಗಳೂರಲ್ಲಿ ಇದ್ದೀರಾ? ರಜೆಯಲ್ಲಿ ಬಂದಿದ್ದೀರಾ? ಅಂದ್ರೆ ಪ್ರತಿ ವರ್ಷ ಜಾತ್ರೆಗೆ ಬರ್ತೇವೆ ತಪ್ಪದೆ. ಮಿಸ್ ಮಾಡಲ್ಲ ನೀವು? ಎಷ್ಟು ಕನೆಕ್ಟೆಡ್ ನೀವು ಪುತ್ತೂರು ಮಹಾಲಿಂಗೇಶ್ವರ? ನಮಗೆ ನಾವು ಬೆಳಿಗ್ಗೆ ಎದ್ದು ಕೈ ಮುಗಿಯುವುದೇ ಮಹಾಲಿಂಗೇಶ್ವರನಿಗೆ. ನಾವು ಪುತ್ತೂರ್ನವ್ರು ಎಲ್ಲ ಇರ್ಲಿ, ನಮ್ಮ ಬಾಯಲ್ಲಿರುವಂತ ಹೆಸರು ಮಹಾಲಿಂಗೇಶ್ವರ. ಬಿದ್ರು ಮಹಾಲಿಂಗೇಶ್ವರನೇ, ಎದ್ರು ಮಹಾಲಿಂಗೇಶ್ವರ. ಎಲ್ಲದಕ್ಕೂ ಅವನೇ ಕಾರಣ ಅನ್ನೋ ತರ ಇರೋರಲ್ವಾ ನಾವು? ಓಕೆ, ಜಾತ್ರಾ ಸಂಭ್ರಮವನ್ನ ಎದುರುಗೊಳ್ಳೋದಕ್ಕೆ ತುಂಬಾನೇ ಖುಷಿಯಲ್ಲಿದ್ದೀವಿ ನಾವಂತೂ. ನೀವೆಷ್ಟು ಖುಷಿಯಾಗಿ? ನಾವು ತುಂಬಾ ಖುಷಿ. ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಅವರನ್ನು ಬಿಜಾಪುರದಿಂದ ಕರೆಸಿದ್ವಿ. ಓ, ನಿಮ್ಮ ಫ್ರೆಂಡ್ಸ್ ಅವರ? ಹೌದು. ಹಾಗೆ ಅವರು ಮೊದಲು ಬೆಂಗಳೂರಲ್ಲಿ ಇದ್ರು, ಈಗ ಬಿಜಾಪುರದಲ್ಲಿ ಇರೋದು. ಹಾಗೆ ಅವರನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿ ಈಗ ಜಾತ್ರೆ ಫುಲ್ ಮೊನ್ನೆ 1 ವಾರ ಆಯ್ತು ಅವ್ರು ಬಂದು, ಇನ್ನೊಂದು ವಾರ ಇದ್ದಾರೆ. ಹೌದಾ? ಓಕೆ ಓಕೆ, ಎಲ್ಲರನ್ನ ಕೂಡಿಸ್ಕೊಳ್ತಾ ಇದೀರಾ ಬೇರೆ ಕಡೆ? ಯಾಕಂದ್ರೆ ಹತ್ತೂರಿನ ಭಕ್ತರು ಕೂಡ ಇಲ್ಲಿ ಹೌದು. ಅವರಿಗೆ ಒಂದು ಏನು ಖುಷಿ ಅಂದ್ರೆ, ನೀವು ಇಲ್ಲಿ ನಿಮ್ಮ ಊರಲ್ಲಿ ಇಷ್ಟು ಜನ ಸೇರಿದ್ರು ಒಂದು ಮೌನ, ಯಾರು ನಮ್ಮ ಭಕ್ತಿ ಮಾತ್ರ, ಯಾರು ಮಾತಾಡೋದು ಗಲಾಟೆ ಅದು ಏನಿಲ್ಲ, ಅದನ್ನ ಅವ್ರು ಹೇಳೋದು ಯಾವಾಗ್ಲೂ. ಚಿಕ್ಕ ವಯಸ್ಸಿಂದ ನೀವು ಬರ್ತಾ ಇದ್ರಿ? ಹೌದು, ಚಿಕ್ಕ ವಯಸ್ಸು, ಇವರಷ್ಟು ಪ್ರಾಯ ಇರುವಾಗ ನಾವು ಬರ್ತಿದ್ವಿ. ಅಮ್ಮ ಈಗ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ವಿ. ಜಾತ್ರೆ ಸುತ್ತ ಸಂಭ್ರಮದಲ್ಲಿ ಸಂಭ್ರಮ. ನೆಂಟ್ರೆಲ್ಲ ಬರ್ತಾರ ಮನೆಗೆ? ಬರ್ತಾರೆ. ಅಮ್ಮನ ತಂಗಿಯ ಮಕ್ಕಳು, ಅಣ್ಣನ ಅವರು ಕಾಯ್ತಾ ಇರ್ತಾರೆ? ಅವರು ಕಾಯ್ತಾ ಇದ್ದಾರೆ, ಎಲ್ಲ ರಜೆಗಾಗಿ ಕಾಯ್ತಾ ಇದ್ದಾರೆ, ವರ್ಕ್ ಮಾಡುವವರೆಲ್ಲ. ಹಾಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೆದಾಗಿ. ನಮಸ್ತೆ. ನಮಸ್ತೆ. ಜಾತ್ರೆದ ಶುಭಾಶಯ ಇರೆಗುಲ. ಜಾತ್ರೆದ ಕೊಡಿಯೇರುನ ಸಂಭ್ರಮಡುಲ ನಮೈನಿ ಮಾತ ಆ ಕ್ಷಣ ನಮ್ಮ ಕಣ್ಜಿಂಜಾದ ಎತ್ತು ಖುಷಿ ಟುಲ್ಲರ್ ಪುತ್ತೂರದ ಜಾತ್ರೆ ನಿಂತುಕೊಂಡ್ರೆ ಮಸ್ತ್ ಖುಷಿಯ ಒಂದೊಂದು. ಇನ್ನೇನು ಅಮ್ಮ ಹೊಲ ಕುರಿಯ ಮಾಡವ ಎಲ್ಲ ಅಡ್ಗುತ್ತದ. ಇನ್ನೇ ಕೊಡಿಯೇರು ನಂದು ಸಮಾರಾಧನೆ ಅಡ ಮಸ್ತ್ ಭಾರಿ ಖುಷಿ ಆಪುಂಡು ದೇವಸ್ಥಾನ ಬರ್ತಾನಾಗ. ದಯಪಣ್ಣ ನಮಕ್ ಪುತ್ತೂರದ ಜಾತ್ರೆ ಪಣ್ಣ ನಮ್ಮ ಏಪ್ರಿಲ್ ಬರ್ಪುನೇನೆ ಕಾತೊಂದು ಅಂದ್ ಮಾತಿರ್ಲ ದೂರದಕ್ಕೆಲ್ಲ ಮಸ್ತ್ ಬರ್ಪೇರೆ, ದೂರದ ಪರ ಊರದ್ಲ ಬರ್ಪೇರೆ, ನಮ್ಮ ಈ ಊರದ್ಲ ಜಾಸ್ತಿ ಅಡ ಮಸ್ತ್ ಖುಷಿ ಒಂದುಂಡು. ಇರೆಗೆ ಏತು ಸ್ಪೆಷಲ್ ಜಾತ್ರೆ ಬಂಡ? ಎಂಕ ಮಹಾಲಿಂಗೇಶ್ವರ ಪಂಡನೆ ಸ್ಪೆಷಲ್. ಎಂಕ ಮಹಾಲಿಂಗೇಶ್ವರ ನಮ್ಮ ಸೀಮೆ ದೇವೇರೆ ಅಂಚ ಮಸ್ತ್ ಯಾನ್ ಬಾರಿ ನಂಬೆ ಮಹಾಲಿಂಗೇಶ್ವರ ದೇವೇರೇನು ಮಾತೆರೆಗ್ಲ ಈ ದೇವೇರು ಎಡ್ಡೆ ಮಲ್ಪಾಡು. ನಮ್ಮನ್ನು ಮಾತೆರಲ್ಲ ಈ ಪುತ್ತೂರನ್ನು ಮಾತೆರ್ಲ ಎಡ್ಡೆ ಮಲ್ಪಾಡು. ಥ್ಯಾಂಕ್ ಯು ಸರ್. ನಮಸ್ತೆ. ಪುತ್ತೂರದ ಜಾತ್ರೆದ ಸಂಭ್ರಮದ ಕಾತೊಂದಿತ್ತ ಅಣ್ಣ ಇನಿ ಕೊಡಿ ಏರ್ದಂಡು ಜಾತ್ರೆ ಆರಂಭ ಆತಂಡು ಏತ್ ಖುಷಿ ಟುಲ್ಲ ಬಾರಿ ಎಂಕ್ಲ ಒಂಜಿ ಸಂಭ್ರಮದ ಕ್ಷಣೋಣಿತೆ ಸವಿಯೊಂದುಲ್ಲ. ಈ ಕ್ಷಣ ಪ್ರತಿ ವರ್ಷ ನಮ್ಮ ಒಂದುವಂತ ಈಯರು ಬಾರಿ ವಿಶೇಷವಾದ ಮೂಳು ಆ ದೇವರಿಗೆ ಶಿಲಾಮಯ ಕಟ್ಟೆಲ ಸಮರ್ಪಣೆ ಆವೊಂದುಂಡು. ಅಂಚ ಎಂಕ್ಲೆ ಬಾರಿ ಖುಷಿಯ ಒಂದುಂಡು. ಅಂಚ ಆ ಇದಕ್ಕೆ ಎಂಕ್ಲ ಈ ಸತಿ ಮುಲ್ಪ ಐನ್ ಕಟ್ಟ ಅಂಡಲ ಎಂಕ್ಲನ ಒಕ್ಕಲಿಗ ಗೌಡ ಸಮುದಾಯ ಭವನಡು ಒಂಜಿ ಪೊಸತ್ ಕಟ್ಟೆ
ಆವಡೊಂದು ಪಂಪನ ಸಂದೇಶ ಸೂಚನೆ ಎಂಕ್ಲೆ ದೇವರದ್ದು ಬತ್ತಂಡು ಅಂಚ ಆ ನಿಟ್ಟಿಡು ಎಂಕ್ಲ ಮಾತ ಸಮಾಜ ಬಾಂಧವರು ಸೇರಿದು ಕೊರ್ಲದ ಒಂಜಿ ನೂತನ ಅಷ್ಟಭುಜಾಕೃತಿ ಶಿಲಾಮಯ ಕಟ್ಟಣ ಎಂಕ್ಲ ಸ್ಥಾಪನೆ ಮಂತದ ಎಲ್ಲಂಜಿ 16 ತಾರೀಕಿಗೆ ಇನ್ನು ಆ ದೇವರಿಗೆ ಸಮರ್ಪಣೆ ಮಂತಿರವುಳ್ಳ. ಮಹಾಲಿಂಗೇಶ್ವರನ ಜಾತ್ರಾ ಸಂಭ್ರಮ ಎಲ್ಲೆಲ್ಲೂ ಕಳೆಗಟ್ಟಿದೆ. ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಏನು ನಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಕೊಡಿ ಏರುವಂತಹ ಧ್ವಜಾರೋಹಣ ಏನು ಯಶಸ್ವಿಯಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿದ್ರು. ಇಂತಹ ಸಂದರ್ಭದಲ್ಲಿ ಈ ಬೇಸಿಗೆಯ ಸುಡು ಬಿಸಿಲಿಗೆ ಅವರ ಬಾಯಾರಿಕೆಯನ್ನ ತಣಿಸುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸಬೇಕು. ಪಾನಕದ ವ್ಯವಸ್ಥೆಯ ಮೂಲಕ ಭಕ್ತಾದಿಗಳ ಬಾಯಾರಿಕೆಯನ್ನ ತಣಿಸುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸರ್ ನಮಸ್ತೆ. ನಮಸ್ತೆ. ಎಲ್ಲ ಭಕ್ತಾದಿಗಳಿಗೂ ಪಾನಕವನ್ನ ತುಂಬಾ ಪ್ರೀತಿಯಿಂದ ಕೊಡ್ತಾ ಅವರ ಬಾಯಾರಿಕೆಯನ್ನ ತಣಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರು? ಶೇಖರ್ ಅಂತ. ನಿಮ್ದು ಏನು ಟೀಮ್ ಇದು ಹೇಗೆ ಸರ್? ನಾನು ಒಬ್ಬನೇ. ನೀವು ಒಬ್ಬ ಸ್ವಇಚ್ಛೆಯಿಂದ ಮಾಡ್ತಾ ಇದ್ದೀರಿ ವೈಯಕ್ತಿಕವಾಗಿ? 46 ವರ್ಷ ಆಯ್ತು. 46 ವರ್ಷದಿಂದ ಜಾತ್ರೆಯ 10 ದಿನಗಳಲ್ಲೂ ಕೊಡ್ತಾ ಇರ್ತೀರಾ ಸರ್? ಇವತ್ತು 10ನೇ ತಾರೀಕು ಮತ್ತು ನಾಡಿದ್ದು ದೇವರು ಬೀರಭಂಗಿಯಿಂದ ಬರುವಾಗ 19ಕ್ಕೆ. ಓಕೆ ಓಕೆ ಓಕೆ. ಆ ದಣಿವಾರಿಸುವಂತಹ ಪ್ರಯತ್ನ ನಿಮ್ದು. ಯಾಕೆ ಈ ಒಂದು ಪಾನಕದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ಮನಸ್ಸು ಸರ್? ಭಗವಂತನ ಹತ್ರ ನಮಗೆ ಕೊಡ್ಬೇಕು ಅಂತ ಹೇಳಿ ಆಗ್ತದೆ, ಕೊಡ್ತಾ ಇದ್ದೇವೆ. ಓಕೆ. ಯಾಕಂದ್ರೆ ಎಷ್ಟು ಇದ್ದವರು ಕೂಡ ಕೊಡಬೇಕು ಅನ್ನುವಂತಹ ಮನಸ್ಸು ಮಾಡೋದು ಕಡಿಮೆ. ಆದ್ರೆ ನೀವು ಬೆಳಗ್ಗೆಯಿಂದ ನಾವು ನೋಡ್ತಾನೆ ಇದ್ದೀವಿ, ಸರದಿ ಸಾಲಲ್ಲಿ ಜನ ಬರ್ತಾನೆ ಇದ್ದಾರೆ. ಅಷ್ಟೇ ಪ್ರೀತಿಯಿಂದ ಈ ಒಂದು ಪಾನಕವನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇವೆ. ಜಾತ್ರಾ ಸಂಭ್ರಮ, ಮಹಾಲಿಂಗೇಶ್ವರ, ನಿಮ್ಮ ಒಂದು ಸಂಬಂಧ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನಾವೇನು ಮಹಾಲಿಂಗೇಶ್ವರನ ದಯೆ ನಮ್ಮ ಧರ್ಮ ಮೂಲ ಅಷ್ಟೇ, ನಮ್ಮಿಂದ ಏನಿಲ್ಲ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಮತ್ತಷ್ಟು ಜನರಿಗೆ ಸೇವೆ ಮಾಡುವಂತ ಭಾಗ್ಯ ನಿಮ್ಗೆ ಆ ದೇವರು ಒದಗಿಸ್ಲಿ ಅಂತ ಕೇಳ್ಕೊತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಪುತ್ತೂರಿನ ಜಾತ್ರೆ ಅಂತಂದ್ರೆ ಇಡೀ ಪುತ್ತೂರಿನಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ. ಭಕ್ತರ ಮನಸ್ಸಿನಲ್ಲಿ ಒಂದು ಕಡೆ ಭಕ್ತಿಯಾದರೆ ಇನ್ನೊಂದು ಕಡೆ ಸಂಭ್ರಮ ಸಡಗರ. ಒಟ್ಟಾರೆ 10 ದಿನದ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲ ಭಕ್ತ ವೃಂದವು ಕಾತರದಿಂದ ಕಾಯ್ತಾ ಇದೆ. ಪರ ಊರಿನಲ್ಲಿರುವಂತಹ ಭಕ್ತರು ಕೂಡ ಪುತ್ತೂರಿನ ಜಾತ್ರೆಗೆ ಆಗಮಿಸಿ ಈ ಒಂದು ಸಂಭ್ರಮವನ್ನ, ಭಕ್ತಿ ಪರವಶ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಿ ಅನ್ನೋದು ನಮ್ಮ ಸುದ್ದಿಯ ಆಶಯ ಕೂಡ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.